ಹೋಟೆಲ್ಗಳಲ್ಲಿ ಒಂದು ಸ್ಪೆಷಲ್ ಆದ ರುಚಿಯಾದಂತಹ ಸಾಂಬಾರು ಮಾಡ್ತಾರೆ. ಸೊ ಇದನ್ನು ಹೇಗೆ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುವ ನಾವು, ಆಯಿತಾ? ಹಾಗೆ ನಮ್ಮ ಇಡೀ ದಿವಸವನ್ನು ಉಂಟಲ್ಲ ನಾವು ಪ್ರೊಡಕ್ಟಿವ್ ಆಗಿ ಕಳೀಲಿಕ್ಕೆ ಆಗ್ತದೆ. ನಮಗೆ ಒಳ್ಳೆ ಒಳ್ಳೆ ಥಾಟ್ಸ್ ಬರ್ತದೆ, ಒಳ್ಳೆ ಒಳ್ಳೆ ಐಡಿಯಾಸ್ ಬರ್ತದೆ. ಲಿಂಬೆ ಮತ್ತು ಶುಂಠಿ, ಲಿಂಬೆ ಹುಳಿ ಇಷ್ಟನ್ನು ತುಂಡು ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದ್ದು, ಐಸ್ ಕ್ಯೂಬ್ಸ ಒಟ್ಟಿಗೆ ಹಾಕಿದ್ದು, ಬೆಲ್ಲ ಕೂಡ ಅದಕ್ಕೆ ಹಾಕಿದ್ದು ಮಿಕ್ಸಿಗೆ ಹಾಕಿ. ಇಡ್ಲಿ ಸಾಂಬಾರ್, ಕ್ಯಾರೆಟ್ ಹಲ್ವಾ, ಸಾಸಿವೆ, ಸಣ್ಣ ತುಂಡು ಚಕ್ಕೆ, ಕಡಲೆಬೇಳೆ, ಒಂದು 5 ಕಾಳು. ವಾವ್, ಸೂಪರ್ ಇಡ್ಲಿ ಆಗಿದೆ ನೋಡಿ. ಈ ರೀತಿ ಸಾಂಬಾರು ಚಂದ ಕುದಿದಾದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಆಯಿತು. ಸ್ಟೇ ಕ್ಯಾಚ್, ಗುಡ್ ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ, ಕುಶಲವಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ನಾವು ಕೂಡ ಇಲ್ಲಿ ಆರೋಗ್ಯವಾಗಿದ್ದೇವೆ. ಇವತ್ತು ಒಂದು ತುಂಬ ಸ್ಪೆಷಲ್ ವ್ಲಾಗ್ ಉಂಟು, ತುಂಬ ಸರ್ಪ್ರೈಸ್ ಉಂಟಾಯ್ತಾ ಇವತ್ತಿನ ವ್ಲಾಗಲ್ಲಿ, ಕೊನೆ ತನಕ ಸಹ ನೋಡಿ. ಎಲ್ಲರನ್ನು ಸಹ ತೋಟದಲ್ಲಿ ಕೊಂಡೋಗಿ ಕಟ್ಟಿ ಆಯಿತು. 7 ಒಬ್ಬಳು ಬಾಕಿ, 7 ಸಹ ಕೊಂಡೋಗ್ಬೇಕು. ಇವಳೆಂತ ಮಾಡಿದ್ದಾಳೆ ಗೊತ್ತುಂಟಾ? ನಿನ್ನೆ ನಾನು ಇವಳನ್ನು ತಿರುಗಾಡಲಿಕ್ಕೆ ಬಿಟ್ಟು ಮೇದು ಬಂದು ಚಂದ ಮಾಡಿ ಕರುವಿಗೆ ಹಾಲು ಕುಡಿಸಿದ್ದಾಳೆ. ನನಗೆ ಒಂದು ಒಟ್ಟ ಸಹ ಹಾಲಿಲ್ಲ ಇವತ್ತು ಬೆಳಿಗ್ಗೆ. ದೇವರಾಗಿ ಬರ್ತಾ ಇದ್ದಾಳೆ ಅಲ್ಲ, ಬಲ್ಪರದ್ದಿ ಮೆಲ್ಲ ನೋಡಿ. ನಾನು ಒಟ್ಟಿಗೆ ಇದ್ದಾಳೆ, ಎಷ್ಟೊತ್ತಿಗೆ ಓಟ ಇಡ್ತಾಳೆ ಗೊತ್ತಿಲ್ಲ. ಓಟ ಹಾಕಿಡುದು ಇಲ್ಲಿ ನೋಡಿ. ಶಂಭು ಓಡೆ 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 ಓಡೆ, ಹಾ ನೋಡಿ ಹೋಗುದು ನೋಡಿ. ಇದೇ ಕಷ್ಟ, ಬಿಟ್ಟರೆ ಭಾಷಿಲ್ಲದ ಹಾಗೆ ಮಾಡುದು. ಬಲಿಪರದ್ದಿ ಮಾರ್ಜಾ, ತೋಟಕ್ಕೆ ಕಟ್ಟುದ್ರಲ್ಲಿ ನನಗೆ ವಾಕಿಂಗ್ ಅಲ್ಲ ರನ್ನಿಂಗ್ ಆಗ್ತದೆ. ಸಿಗ್ತಾಳೆ ನೋಡಿ, ನೀವು ಸಿಕ್ಕಿದಲ್ಲಿ ಕಟ್ಟಿ ಹಾಕ್ಬೇಕಷ್ಟೇ. ನಾನು ಒಂದು ಅರ್ಧ ಗಂಟೆ ನನಗೆ ಬಡಿಸಿದ್ಲ ಆಯ್ತಾ. ಬೇರೆ ಯಾರಿಗಾದ್ರೆ ಸಹ ತಾಳ್ಮೆ ತಪ್ಪಿ 4 ಹೊಡಿತಾ ಇದ್ರು. ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಮಗೆ ಇಡ್ಲಿ ಸಾಂಬಾರು ಆಯ್ತಾ. ಹಾಗೆ ಈ ಇಡ್ಲಿಗೆ ಫಂಕ್ಷನ್ಗಳಲ್ಲಿ, ಹೋಟೆಲ್ಗಳಲ್ಲಿ ಒಂದು ಸ್ಪೆಷಲ್ ಆದ ರುಚಿಯಾದಂತಹ ಸಾಂಬಾರು ಮಾಡ್ತಾರೆ. ಸೊ ಇದನ್ನು ಹೇಗೆ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುವ ನಾವು, ಆಯಿತಾ? ಹಾಗೆ ನಾವು ನಮ್ಮ ದಿನಚರಿಗಳನ್ನು ಮಾಡುವಾಗ ಒಂದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಕೂಡ ನಾವು ಮೂಡ್ ಆಫ್ ಆಗದ ಹಾಗೆ ಉಲ್ಲಾಸದಿಂದ ಯಾವ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಹಾಗೆ ಇವತ್ತು ಬೆಳಿಗ್ಗೆ ಬೇಗ ನಾನು ಇವರನ್ನೆಲ್ಲ ತೋಟದಲ್ಲಿ ಕಟ್ಟಿದ್ದೇನೆ. ಈಗಿನ ಕಾಲಘಟ್ಟದಲ್ಲಿ ಉಂಟಲ್ಲ, ಹಸುಗಳನ್ನು ಸಾಕಲಿಕ್ಕೆ ಹೆದರ್ತಾರೆ. ಎಷ್ಟೋ ಹಳೆಯ 100 ಹಸುಗಳ ಹಟ್ಟಿಗಳು ಖಾಲಿಯಾಗಿದೆ. ಮತ್ತು ಎಲ್ಲರ ಮನೆಯಲ್ಲಿ ಸಹ ಒಂದು ಇರುವುದೇ ಕಷ್ಟ. ಹಳ್ಳಿಯಲ್ಲಿ ಕೂಡ ಈಗ ಹಸುಗಳು ನೋಡಲಿಕ್ಕೆ ಸಿಗುವುದಿಲ್ಲ. ಅಂಥದ್ರಲ್ಲಿ ನಾನು ಹೋರಿಯನ್ನು ಸಾಕಿಕೊಂಡು ಅವರನ್ನು ತೋಟಕ್ಕೆ ಕರ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇದಕ್ಕೆ ನನಗೆ ಯಾವುದೇ ಟ್ರೈನಿಂಗ್ ಇಲ್ಲ, ಯಾರದ್ದು ಒತ್ತಡ ಇಲ್ಲ. ಹಾಗೆ ಇದು ನನ್ನ ಒಂದು ಪ್ಯಾಷನ್ ಮತ್ತು ಹಾಬಿ ಅಂತ ಹೇಳ್ಬೋದು. ಸೊ ಇದರಿಂದ ನನಗೆ ಎಂಥ ಪ್ರಯೋಜನ ಹೇಳಿದರೆ, ಬೆಳಿಗ್ಗೆ ಎದ್ದುಕೊಂಡು ಉಂಟಲ್ಲ ಇವರ ಹತ್ರ ನಾವು ಪ್ರೀತಿಯಿಂದ ಮಾತಾಡೋದ್ರಿಂದ ನಮಗೆ ಒಂಥರ ಎನರ್ಜಿ ಫಿಲ್ ಆದ ಹಾಗೆ, ಎನರ್ಜಿ ಎಂಬಂತಹ ಫ್ಯೂಯಲ್ ನಮಗೆ ಫಿಲ್ ಆಗಿ ಉಲ್ಲಾಸ ನಮ್ಮ ಹತ್ರ ಮೂಡ್ತದೆ. ಈ ಹಳ್ಳಿಯಲ್ಲಿ ಇರುವವರಿಗೆ ಅಥವಾ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಆಫೀಸಿಗೆ ಹೋಗುವ ಗಂಡ, ಹೀಗೆಲ್ಲ ಇರುವಾಗ ಉಂಟಲ್ಲ ನಮಗೆ ನಾವು ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮನ್ನು ನಾವು ತುಂಬ ನಿರ್ಲಕ್ಷ್ಯ ಮಾಡ್ತೇವೆ. ಸೊ ಇದುವೇ ನಮಗೆ ಕಾರಣ ಅಂತ, ಆಯಾಸ ಆಗಲಿಕ್ಕೆ, ದಿವಸದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬಾರದೇ ಇರಲಿಕ್ಕೆ, ಇದಕ್ಕೆಲ್ಲ. ಅದಕ್ಕೆ ನಾವು ಬೆಳಿಗ್ಗೆ ನಮ್ಮನ್ನು ನಾವು ಪ್ಯಾಂಪರ್ ಮಾಡಿಕೊಳ್ಬೇಕು. ಅಂದರೆ ಅದೇ ಒಂದು 5 ನಿಮಿಷ ನಾವು ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಸ್ವಲ್ಪ ಪ್ರೀತಿಯಿಂದ ಮಾತಾಡೋದು, ಬೇರೆಯವರಿಗಿಂತ ಸ್ವಲ್ಪ ಬೆಳಿಗ್ಗೆ ಬೇಗ ಗಿಡಗಳ ಹತ್ರ ಹೋಗಿ ನಮ್ಮನ್ನು ನಮ್ಮ ಖುಷಿಯಾಗಿಡುವಂತಹ ಸಾಧನಗಳನ್ನು ಮಾಡೋದು. ಅಂದರೆ ಹಸಿರೆಲೆಗಳನ್ನು ನೋಡುವುದು, ಹಕ್ಕಿಗಳ ಚಿಲಿಪಿಲಿಗಳನ್ನು ನಾವು ಅನುಭವಿಸುವುದು, ಬೀಸುವ ಗಾಳಿಯನ್ನು ನಾವು ನೋಡಿ ಖುಷಿ ಪಡುವುದು, ಹೀಗೆ. ಹಾಗೆ ನಮ್ಮ ಇಡೀ ದಿವಸವನ್ನು ಉಂಟಲ್ಲ ನಾವು ಪ್ರೊಡಕ್ಟಿವ್ ಆಗಿ ಕಳೀಲಿಕ್ಕೆ ಆಗ್ತದೆ. ನಮಗೆ ಒಳ್ಳೆ ಒಳ್ಳೆ ಥಾಟ್ಸ್ ಬರ್ತದೆ, ಒಳ್ಳೆ ಒಳ್ಳೆ ಐಡಿಯಾಸ್ ಬರ್ತದೆ. ನಾವು ಇಡೀ ದಿವಸ ಒಂದು ಮೋಟಿವ್ ಆಗಿ ಇರ್ತೇವೆ. ನಮ್ಮನ್ನು ನೋಡಿ ಉಳಿದವರು ಕೂಡ ಖುಷಿಯಾಗಿರ್ತಾರೆ. ಇದಿಷ್ಟು ನಾನು ದಿನವಿಡೀ ಖುಷಿಯಾಗಿರಲಿಕ್ಕೆ ಮಾಡುವಂತಹ ಸಣ್ಣ ಪ್ರಯತ್ನಗಳು. ಇಲ್ಲೀಗ ನಾನು ಇಡ್ಲಿಗೆ ಮಾಡುವಂತಹ ಸ್ಪೆಷಲ್ ಸಾಂಬಾರ್ನ ಮಸಾಲೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಈಗ ಇದಕ್ಕೆ ಮೆಂತೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಪ್ರಮಾಣದ ಉದ್ದು, ಆಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ, ಸಾಸಿವೆ, ಸಣ್ಣ ತುಂಡು ಚಕ್ಕೆ, ಕಡಲೆಬೇಳೆ, ಒಂದು 5 ಕಾಳು ಅಥವಾ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಒಳ್ಳೆ ಮೆಣಸು. ಖಾರ ಬೇಕಿದ್ರೆ ನಾವು ಜಾಸ್ತಿ ಪ್ರಮಾಣದ ಮೆಣಸು ಹಾಕಿಕೊಳ್ಬೋದು. ನೋಡಿ ಇಷ್ಟು ಹಿಂಗು. ಇನ್ನು
ಕರಿಬೇವಿನ ಸೊಪ್ಪು ಮತ್ತು ಹಿಂಗು ಯಾವಾಗಲೂ ನಾವು ಲಾಸ್ಟಿಗೆ ಹಾಕಿಕೊಳ್ಬೇಕು. ಹೀಗೆ ಇದಿಷ್ಟು ಮಸಾಲೆ ಪದಾರ್ಥಗಳನ್ನು ಹದವಾಗಿ ಹುರಿದು ತಣಿಲಿಕ್ಕೆ ಇಡಬೇಕು. ನಾವು ಫಂಕ್ಷನ್ಗೆಲ್ಲ ಈರುಳ್ಳಿ ಹಾಕುದಿಲ್ಲ, ಅಂತಹ ಸಂದರ್ಭದಲ್ಲಿ ಈರುಳ್ಳಿ ಹಾಕ್ಬೇಕಂತ ಇಲ್ಲ. ಟೊಮೆಟೊವನ್ನು ಸರಿಯಾಗಿ ಫ್ರೈ ಮಾಡಿದ ಮೇಲೆ ಉಂಟಲ್ಲ, ನಾವು ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಸಹ ಚಂದ ಮಾಡಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಬೇಯಿಸಿದಂತಹ ಬೇಳೆ ಮತ್ತು ತರಕಾರಿಗಳನ್ನು ಮಿಶ್ರ ಮಾಡಬೇಕು. ಅದಕ್ಕೆ ಅನುಸಾರವಾಗಿ ಉಪ್ಪು, ಕ್ಯಾರೆಟ್, ಪಂಪ್ಕಿನ್, ಬಟಾಟೆ, ಟೊಮೆಟೊ, ಬೀನ್ಸ್ ಇಷ್ಟು ತರಕಾರಿಗಳನ್ನು ನಾವು ಈ ಇಡ್ಲಿ ಸಾಂಬಾರು ಮಾಡಲಿಕ್ಕೆ ಬಳಸ್ಬೋದು. ಮತ್ತು ಆನಿಯನ್ ನಮಗೆ ಅವಕಾಶ ಇದ್ದರೆ, ಮತ್ತು ಟೊಮೆಟೊ ಚಂದ ಕಲರ್ ಎಲ್ಲ ಬರಲಿಕ್ಕೆ ನಾವು ಉಪಯೋಗ ಮಾಡ್ಬೋದು. ವಾವ್, ಸೂಪರ್ ಇಡ್ಲಿ ಆಗಿದೆ ನೋಡಿ. ಇಲ್ಲಿ ಬಂಟಿದ್ದು ಬನ್ನಿ ಆಗ್ತಾ ಉಂಟು. ಇಲ್ಲಿ ತುಪ್ಪ ಕಾಯಿಸ್ತಾ ಇದ್ದಾರೆ. ಬೆಣ್ಣೆ ನಾನು ಅಮೂಲ್ ಇದಿಲ್ಲದೆ ನಂದಿನಿ ಇದು ತಕೊಂಡು ಅದರಿಂದ ತುಪ್ಪ ಮಾಡೋದು. ಸೊ ಇಲ್ಲಿ ತರಕಾರಿ ಹಾಕಿದ್ದು ಚಂದ ಬೆಂದಿದೆ ನೋಡಿ, ಒಳ್ಳೆ ಬೆಂದಿದೆ. ಇದಕ್ಕೆ ಈಗ ನಾನು ತೆಂಗಿನಕಾಯಿ ಒಟ್ಟಿಗೆ ಮಸಾಲೆಗಳನ್ನು ಸೇರಿಸಿ ಸ್ವಲ್ಪ ಹುಣಸೆ ಹುಳಿ ಸಹ ಹಾಕಿ ಕಡಿದಿದ್ದೇನೆ. ಇದನ್ನು ಮಿಕ್ಸ್ ಮಾಡುವ. ಹೀಗೆ ಒಂದೆರಡು ತುಳಸಿ ಎಲೆಗಳನ್ನು ಸಹ ಹಾಕಿ ಕುದೀತಾ ಉಂಟಲ್ಲ, ಇನ್ನು ಇದೆಲ್ಲ ನೊರೆ ಎಲ್ಲ ಸೈಡ್ಗೆ ಹೋಗ್ಬೇಕು. ಈಗೊಳ್ಳಿ ತುಪ್ಪ ಸಹ ಆಯ್ತು ನೋಡಿ, ರಾಗಿ ಸಹ ಬೇಯ್ತಾ ಉಂಟು. ಈ ರೀತಿ ಸಾಂಬಾರು ಚಂದ ಕುದಿದಾದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಆಯಿತು. ಸುಲಭವಾಗಿ ಮತ್ತು ಫಾಸ್ಟಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ನೋಡುವ. ಹೀಗೆ ನಾನು ನೋಡಿ ಇಡಿಯಾಗಿ ಕ್ಯಾರೆಟನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ನಂತರ ಅದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿಗೆ ನಾನು ಸಕ್ಕರೆ, ಏಲಕ್ಕಿ, ಹಾಲು ಇಷ್ಟನ್ನು ಸೇರಿಸ್ತಾ ಇದ್ದೇನೆ. ಇಷ್ಟನ್ನು ಸೇರಿಸಿ ಅಂದರೆ ಬೇಯಿಸಿದ ಕ್ಯಾರೆಟ್ನ ಜೊತೆಗೆ ಸ್ವಲ್ಪ ನೋಡಿ ಕ್ಯಾಶ್ಯೂ ನಟ್ ಕೂಡ ಹಾಕಿದ್ದೇನೆ. ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ನಾನು ರುಬ್ಬಿಕೊಂಡು ತೆಕ್ಕೊಂಡು ನಂತರ ಇದನ್ನೀಗ ಬೇಯಿಸ್ತಾ ಇದ್ದೇನೆ. ಸೊ ಇದಕ್ಕೆ ಇನ್ನೂ ಸಕ್ಕರೆ ಎಲ್ಲ ಎಂತ ಸಹ ಹಾಕಲಿಕ್ಕಿಲ್ಲ. ಇದು ಚಂದ ಬೆಂದು ಸ್ವಲ್ಪ ಹೊತ್ತಾಗುವಾಗ ಪಾಕ ಬರ್ತದೆ. ಪಾಕ ಬರುವಾಗ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಸ್ವಲ್ಪ ಅದನ್ನು ಗೊಟಾಯಿಸಿ ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿದರೆ ಕ್ಯಾರೆಟ್ ಹಲ್ವಾ ರೆಡಿ. ಸೊ ಇವತ್ತು ಬೆಳಗಿನ ನಮ್ಮ ಉಪಹಾರಕ್ಕೆ ಇಡ್ಲಿ ಸಾಂಬಾರ್ ಕ್ಯಾರೆಟ್ ಹಲ್ವಾ. ಫಸ್ಟ್ ಬೈಟ್ ನಿಮಗೆ ಆಯ್ತಾ? ಸ್ಪೆಷಲ್ ಸಾಂಬಾರ್ ಅಡಿಗೆ ಭಟ್ರು ಹೇಳಿಕೊಟ್ಟದ್ದು. ಹಾಗೆ ಬೆಳಗಿನ ಉಪಹಾರ ಆದಮೇಲೆ ಬಂಟಿಗೆಲ್ಲ ತಿಂಡಿ ಕೊಟ್ಟು ನಮ್ಮ ಕೆಲಸದವನಿಗೆ ಕೂಡ ಚಹಾ ತಿಂಡಿ ಎಲ್ಲ ಕೊಟ್ಟಾದಮೇಲೆ ಮತ್ತೆ ನಾನು ತೋಟಕ್ಕೆ ಬಂದಿದ್ದೇನೆ. ನಮ್ಮ ಹಸುಗಳನ್ನೆಲ್ಲ ಒಮ್ಮೆ ಚೇಂಜ್ ಮಾಡೋ ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಾಳೆ ಎಲೆ ಸಹ ತಗೊಂಡು ಹೋಗುವ ಅಂತ ಹೇಳಿ. ಹಾಗೆ ಇಲ್ಲಿ ನೋಡುವಾಗ ಮಂಗಗಳ ಅಬ್ಬರ ಆರ್ಭಟ ಎಲ್ಲ ಕೇಳ್ತಾ ಉಂಟು. ಸೊ ಅವುಗಳನ್ನೊಂದು ಓಡಿಸುವ ಪ್ರಯತ್ನ ಕೂಡ ನಡೀತಾ ಉಂಟು ಇಲ್ಲಿ. ಹಾಗೆಯೇ ತೋಟಕ್ಕೆಲ್ಲ ಹೋಗಿ ಮನೆಗೆ ಹಿಂತಿರುಗಿ ಬರುವಾಗ 12 ಆಗಿತ್ತು. ನನ್ನ ಮಗಳು ಕೂಡ ಬಂದಿದ್ದಾಳೆ. ನನ್ನ ಹಸ್ಬೆಂಡ್ ಹೋಗಿ ಬೆಳ್ಳರೆಗೆ ಹೋಗಿ ಕರ್ಕೊಂಡು ಬಂದದ್ದು. ನಮ್ಮ ಬಂಟಿಗಂತೂ ಭಾರಿ ಖುಷಿ ಅವಳನ್ನು ನೋಡಿ. ಅವಳು ಬಂದ ಕೂಡಲೇ ಅವನು ಸಹ ಒಳಗೆ ಬಂದಿದ್ದಾನ. ಇನ್ನು ನನಗೆ ಫ್ರೀ ಉಂಟು ಒಳಗೆ ಬರಲಿಕ್ಕೆ ಅಂತ ಹೇಳಿ. ಏನು ಮೂಲ ಆಯ ಬರ್ಪುರಿ ಅಣ್ಣ, ಎಂಚ ಮಂಗಾಟ ಅಂತಲ ಬರ್ಪುರಿ ಒಂದು ಇಡ್ಲಿ ಕೊಂಡೆಪ್ಪ. ಇಡ್ಲಿ ಇದ್ದೇ ಬರ್ಪುರಿ ಆಯ ಗೊತ್ತಿನ್ನು ನಮ್ಮ ಮಂಗೆ ಅಂಪುಣ ಅಂತ ಆಗ 200% ಗೊತ್ತಿನ್ನು. ಏರು ಕೊಂಡ್ರು ಪಾರ ಇಡ್ಲಿ ಬಂಟಿಗೆ ಇನ್ನೇ ಪತೊಳ್ಳೆ ನಾ ಈಗ ಇಡ್ಲಿಗೆ ರೂಪಾಯಿ ತಿನ್ಯಾರ ಆ ಸೈಡ್ ಬರ್ಪುನತ್ತು ಪೊಯ್ 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 ಬಲ ಬಲ್ಲ ನಾಯಿ ಬಲ ಕೂತೋಣ ಪೋ. ಓ ಅಡೆ ಪೋ ಅವಳು ಕೂತೋಣ ಅವಳು ಸಿಟ್ ಏನು ಸಿಟ್ಟು ಬಾಡೂರಿ ಸಿಟ್ ಮಗ ಸಿಟ್ wait control yourself good smile ಚೂರು ಕಂಟ್ರೋಲ್ ಅಂಪು ಅಂಚ ಗಬ ನಂತರ ಅವನು ಮೆಲ್ಲದಿ ನೋಡು ಆಂದಪ್ಪ ಸ್ಮೈಲ್ ಗುಡ್ ಬಾಯ್. ನೋ wait
ವೇಟ್, ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್, ವೇಟ್, ಡೌನ್, ಹಾಂ ಸ್ಟೇ ಸ್ಟೇ, ಏನು ಅವಪುರ ಪಂಟ್ರಿ, ಹಾಂ ಅರ್ಜೆಂಟ್ ಸಿಕ್ಕನ, ಸ್ಟೇ ಅಂಜನೆ, ಸ್ಟೇ 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 ಸ್ಟೇ, ಕ್ಯಾಚ್, ಗುಡ್ ಬಾಯ್. ವೈಟ್ ಜ್ಯೂಸು ಫ್ರೆಂಡ್ಸ್, ಇದೆ ಅಂತ ಗೊತ್ತುಂಟಾ, ದಾಳಿಂಬೆ, ಲಿಂಬೆ ಹುಳಿ, ಶುಂಠಿ ಮತ್ತು ಬೆಲ್ಲ. ನಾನು ಬೆಲ್ಲ ಹಾಕಿದ್ದು ಇದಕ್ಕೆ, ತುಂಬ ಟೇಸ್ಟ್ ಆಗ್ತದೆ. ನಾನು ಇದಕ್ಕಿಂತ ಮೊದಲು ಸಹ ಮಾಡಿದ್ದೆ, ತುಂಬ ಟೇಸ್ಟ್ ಆಗ್ತದೆ. ಲಿಂಬೆ ಹುಳಿ ಇಡಿಯನ್ನೇ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿದೆ, ಆಯಿತಾ. ನೋಡಿದ್ರ ಕಲರ್, ಜ್ಯೂಸ್ಗೆ ತಗೊಳ್ಳೆ ಬೆಲೆ. ಓಯ್ ನೋಡಿ ಕಲರ್ ಸಹ ನೋಡಿ, ಅದು ದಾಳಿಂಬೆ ಸಹ ಸ್ವಲ್ಪ ಲೈಟ್ ಇತ್ತು. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ದಾಳಿಂಬೆ ಮತ್ತು ಶುಂಠಿ, ಲಿಂಬೆ ಹುಳಿ ಇಷ್ಟನ್ನು ತುಂಡು ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದ್ದು, ಐಸ್ ಕ್ಯೂಬ್ ಸಹ ಒಟ್ಟಿಗೆ ಹಾಕಿದ್ದು, ಬೆಲ್ಲ ಕೂಡ ಅದಕ್ಕೆ ಹಾಕಿದ್ದು, ಮಿಕ್ಸಿಗೆ ಹಾಕಿದ್ದು, ಎಲ್ಲವನ್ನು ಒಟ್ಟಿಗೆ ಮಿಕ್ಸಿಯಲ್ಲಿ ಕಡಿದು ಸೋಸಿದ್ದು. ಮತ್ತೆ ಹೇಗೆ ಅನಿಸ್ತದೆ? ದಾಳಿಂಬೆ, ಬೆಲ್ಲ, ಲಿಂಬೆ ಹುಳಿ, ಶುಂಠಿ, ಸೂಪರ್ ಅಲ್ಲ? ಇಲ್ಲಿ ಅನ್ನ ಬಗ್ಗಿಸಿದ್ದೇನೆ, ನೀರು ಏನು ಬೋಬ್ರಿ ಅವೇ ಗುಡುಗು ಗುಡು 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 ಹಿಂಗ ಅಡಂಗೆರೆ ಒಂಜಿ ಬಾರಿ ಖುಷಿಯಾಯ. ಹಾಗೆ ಬಿಸಿಲು ಕಮ್ಮಿ ಆಯಿತು ಅಂತ ಹೇಳಿ ಅಡಿಕೆ ಹೊರಗೆ ಹಾಕಿದ್ರು, ಬಟ್ ಈ ಗುಡುಗಿನ ಸೌಂಡು ಕೇಳಿ ಅದನ್ನು ಪುನಃ ತುಂಬಿಸಿ ಇಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಒಬ್ಬಳೇ ಹಟ್ಟಿದ್ದು ಕೆಲಸಕ್ಕೆ ಬಂದಿದ್ದೇನೆ. ಹಾಗೆ ನನಗೆ ಇನ್ನು ಭಯ ಬೇಡ ಅಂತ ಹೇಳಿ ನನ್ನ ಜೊತೆಗೆ ಸೇನೆ ಕೂಡ ಉಂಟು. ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ನಾನು ಇಲ್ಲಿ ಕೆಲಸ ಮಾಡ್ಬೋದು. ಸೊ ಈಗ ನಾನು ಗೋಧಿ ಬೂಸ ಮಾತ್ರ ಕೊಡ್ತಾ ಇರೋದು. ಸೊ ಮನೆ ಒಳಗಿನ ಅಕ್ಕಚ್ಚಿ ಎಲ್ಲ ಇದ್ದದನ್ನು ಕೊಡ್ತೇನೆ ಒಟ್ಟಿಗೆ. ಇಷ್ಟು ಸಾಕಾಗ್ತದೆ. ನಮಗೆ ಸ್ವಲ್ಪ ಒಳ್ಳೆ ಹಿಂಡಿ ಎಲ್ಲ ಕೊಡಬೇಕು, ಅಥವಾ 7 ತಿಂಗಳ ನಂತರ. ಅಂದ್ರೆ ಆ ಹೊತ್ತಿಗೆ ಎಳ್ಳು ಹಿಂಡಿ ಮತ್ತು ಕಡಲೆ ಹಿಂಡಿಯನ್ನು ಮಿಶ್ರಣ ಮಾಡಿ ಕೊಟ್ರೆ ಒಳ್ಳೆ ದಷ್ಟಪುಷ್ಟವಾಗಿ ಇರ್ತದೆ, ವೀಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಹೊತ್ತಿಗೆ ಯಾವುದು ಕೂಡ ಹಸು ಹಾಲು ಕರೆಯುವಂತಹದ್ದು ಇಲ್ಲದ ಕಾರಣ ಈಗ ಇಷ್ಟೇ ಹಿಂಡಿ ನಾನು ಕೊಡ್ತಾ ಇರುವುದು. ಅಂದ್ರೆ ಹೌದು, ಇವಳೊಬ್ಬಳನ್ನು ಕರೀತದೆ, ಬಟ್ ಒಂದು ಸ್ವಲ್ಪ ಹಾಲು ಇರ್ಲಿ ಅಂತ ಕರೆಯುವುದಲ್ಲದೆ ಮತ್ತೆ ಕರಿಬೇಕು ಅಂತ ಕರೆಯುವುದಲ್ಲ, ಅಷ್ಟೇ ಹಾಲು ಇರುದು, 2 ಕೊಡ್ತೆ ಅಷ್ಟು. ಲಕ್ ದೆಪ್ಪ ಶೇಲ ದುಗ್ಗಿ ಅಲ್ಲ ವೈಪರದಿ ಮಂಗಣ್ಣ. ಹಿಂಗೆ ಜಾಯ್ತ ಎಂದ ನಾವು ನಿನ್ನೆ ನಮ್ಮ 3ನೇ ಕೊಯ್ಲಿನ ಅಡಿಕೆ ಉಂಟಲ್ಲ, ಒಳಗಿಟ್ಟಿದ್ದೆವು ಫುಲ್ ಒಣಗಿದೆ ಅಂತ ಹೇಳಿ. ಅದು ನೋಡಿದರೆ ಪಸೆ ಬಂದ ಹಾಗೆ ಆಗಿದೆ ಅಂತ ಹೇಳಿ ಪುನಃ ಹೊರಗೆ ಹಾಕಿದ್ದಾಯ್ತಾ. ಅದು ಈಗ ನೋಡಿದರೆ ಇಲ್ಲಿ ಇವತ್ತು ಗುಡುಗುಡು ಹೇಳ್ತಾ ಉಂಟು, ಗಾಳಿ ಬರ್ತಾ ಉಂಟು, ಮತ್ತು ಫುಲ್ ವೆದರ್ ಕ್ಲೌಡಿ ಆಯಿತಾ. ಹಾಗೀಗ 4 ಗಂಟೆಗೆ ಪುನಃ ಅದನ್ನು ಕೋರಿ ತುಂಬಿಸಲಿಕ್ಕೆ ಹೊರಟಿದ್ದಾರೆ. ಎಂಥ ಒಂದು ಗ್ರಾಚಾರ ಅಂತ ಹೇಳುದು ಇದಕ್ಕೆ ಅಂತ. ಹಾಗೆ ನನ್ನ ಗಂಡ ಮತ್ತು ಕೆಲಸದವ ಅಲ್ಲಿದ್ದಾರೆ. ಹಾಗೆ ಈಗ ಇಲ್ಲಿ ನಾನು ಅಕ್ಕಚ್ಚಿಕೊಳ್ಳಿಕ್ಕೆಲ್ಲ ಬಂದದ್ದು. ಅಕ್ಕಚ್ಚೆಲ್ಲ ಕೊಟ್ಟಾಯ್ತು, ಒಂದು ನೀರು ಕುಡಿತಾರೆ ನನ್ನನ್ನೊಂದು ಆಚೆ ಈಚೆ ಅಂತ ಹೇಳಿಟಲ್ಲ, ಒಂದು 5 ಸರ್ತಿ ಈ ಬಕೆಟಲ್ಲಿ ಕೊಂಡೋದೆ ನಾನು. ಆದರೆ ಸಹ ಸಾಕಾಗೋದಿಲ್ಲ. ಮತ್ತು ಲಾಸ್ಟಿಗೆ ಅವರಿಗೆ ಉಪ್ಪು ಹಾಕಿ ಕೊಟ್ಟರೆ ಸಹ ಬೇಡ, ಅದು ಆಸೆಗೆ ಕುಡಿಯೋದು, ಹಾಗೆ ಸಾಕು. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. പോരദ്ദീന് വർഷാർപ്പും പോരദ്ದಿಂಗ್ ಒಡೆ ಇದ್ದಿ ಬಣ್ಣದ ಇನ್ನೇನು ಒಳಿತಾರೆ ಅಮ್ಮನ ಗಿಡತ್ತದ ಅಮ್ಮ ಒಳ್ಳಾಳೆ ಅವತ್ತು 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 ಅತ್ತ ಬೆಲ್ಟ್ 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 ಬಾಬಾ ದೋಸೆ ಬಿಡ ಬಾಬುಗೂ ದೋಸೆ ಮ್ಯಾಜಿಕ್ ವಿಂಡೋ ಹೊಡಿತೆ ದೋಸೆ ಬಪ್ಪುನು ಏ ಪಾಪ ಏ ಕೂತ್ಕೊಂಡೆ ಅವ ಕೊಳ್ಳೆ ಕೊಳ್ಳೆ ಒಂಜಿ ಸಣ್ಣ ಪೀಸ್ ಅಲ್ಲ ಕೊಳ್ಳೇವೆ ಮ್ಯಾಜಿಕ್ ವಿಂಡೋ ಬತ್ತನು ಬತ್ತನು ನಳದಿ ಬಂತಿನ ಮ್ಯಾಜಿಕ್ ವಿಂಡೋ ಹೆಂಚಿನ ಪೂರ ಬರ್ಪುಳು ಮಾರಾಯ ವರ ಪಂದು ವರ ಆಪಲ್ ವರ ಚಿಕ್ಕು ವರ ದೋಸೆ ಛೇ ಛೇ ಛೇ
ಇತ್ತು ಇಂಚಿನ ಮ್ಯಾಜಿಕ್ ವಿಂಡೋ. ಹಾಗೆ ರಾತ್ರಿ ನಾವು ಇಡ್ಲಿ ಪಲಾರ ಮಾಡಿ ವೆನಿಲಾ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಹಲ್ವಾ ಸೇವನೆ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.